ಕಳೆದ ಆಗಸ್ಟ್ನಲ್ಲಿ ಉಳ್ಳಾಲದ ಮಾಜಿ ಶಾಸಕ ಇರಿನಪ್ಪ ಪುತ್ರನ ಮನೆಗೆ ದಾಳಿ ನಡೆಸಿದ ಎನ್ಐಎ ತಂಡ ಮಾಜಿ ಶಾಸಕ ಇರಿನಪ್ಪ ಮೊಮ್ಮಗನನ್ನ ಬಂಧಿಸಿತ್ತು. ಇದೀಗ ಮತ್ತೆ ದಾಳಿ ನಡೆಸಿರುವ ತಂಡ ಮನೆಯಲ್ಲಿದ್ದ ಮಹಿಳೆಯನ್ನ ಉಗ್ರ ನಂಟು ಹಿನ್ನೆಲೆ ಬಂಧಿಸಿ ದೆಹಲಿಗೆ ಕರೆದೊಯ್ದಿದ್ದಾರೆ. ಕಳೆದ ವರ್ಷ ಆಗಸ್ಟ್ 4ರಂದು ಬೆಳ್ಳಂಬೆಳಗ್ಗೆ ದೆಹಲಿಯ ಎನ್ಐಎ ತಂಡ ಮಂಗಳೂರು ಹೊರವಲಯದ ಉಳ್ಳಾಲದ ಮಾಸ್ತಿಕಟ್ಟೆಯ ಬಳಿ ಮಾಜಿ ಶಾಸಕ ದಿವಂಗತ ಇರಿನಪ್ಪ ಪುತ್ರನ ಮನೆ ದಾಳಿ ನಡೆಸಿತ್ತು. ದಿವಂಗತ ಇರಿನಪ್ಪರ ಪುತ್ರ ಬಿಎಂ ಬಾಷಾರ ಕಿರಿಯ ಪುತ್ರನಿಗೆ ಐಸಿಸಿ ಜೊತೆ ನಂಟಿದೆ ಎನ್ನುವ ಕಾರಣಕ್ಕೆ ಈ ದಾಳಿ ನಡೆಸಲಾಗಿತ್ತು. ಅಂದು ಪೂರಕ ಸಾಕ್ಷ್ಯಗಳ ಜೊತೆ ದಾಳಿ ನಡೆಸಿದ್ದ ಎನ್ಐಎ ತಂಡ ಮನೆಯಲ್ಲೂ ಒಂದಷ್ಟು ಸಾಕ್ಷ್ಯ ಸಂಗ್ರಹಿಸಿ ಐಸಿಸಿ ಜೊತೆ ನಂಟು ಹೊಂದಿದ್ದ ಆರೋಪದಡಿ ಬಿಎಂ ಬಾಷಾ ಕಿರಿಯ ಪುತ್ರ ಅಮರ್ ಅಬ್ದುಲ್ ರೆಹಮಾನ್ ಅವರನ್ನ ಬಂಧಿಸಿ ದೆಹಲಿಗೆ ಕರೆದುಕೊಂಡು ಹೋಗಿತ್ತು. ಆದರೆ ದಾಳಿಯ ಹೊತ್ತಲೇ ಬಿಎಂ ಬಾಷಾರ ಮಗ ಅನಾಸ್ ಪತ್ನಿ ದೀಪ್ತಿ ಮರಿಯಂ ಎಂಬಾಕೆಯ ವಿರುದ್ಧವೂ ಎನ್ಐಎ ತಂಡಕ್ಕೆ ಅನುಮಾನ ಬಂದು ಆಕೆಯ ಲ್ಯಾಪ್ಟಾಪ್ ಮೊಬೈಲ್ ಹುಡುಕಾಡಿದಾಗ ಮತ್ತಷ್ಟು ಸಾಕ್ಷ್ಯ ಲಭ್ಯವಾಗಿತ್ತು. ಆದರೆ ಪೂರಕ ಸಾಕ್ಷ್ಯ ಲಭ್ಯವಾಗದ ಮತ್ತು ದೀಪ್ತಿ ಮಗು ಸಣ್ಣದಾಗಿದ್ದ ಕಾರಣ ಆಕೆ ಮತ್ತು ಪತಿ ಅನಾಸ್ ಪಾಸ್ಪೋರ್ಟ್ ವಶಕ್ಕೆ ಪಡೆದು ತೆರಳಿದ್ರು. ಇದಾಗಿ ಇದೀಗ 5 ತಿಂಗಳ ಬಳಿಕ ಎನ್ಐಎ ತಂಡ ಮತ್ತೆ ಬಿಎಂ ಬಾಷಾರ ಮನೆಗೆ ದಾಳಿ ನಡೆಸಿದ್ದು ಬಿಎಂ ಬಾಷಾರ ಸೊಸೆ ದೀಪ್ತಿ ಮಾರ್ಲಾ ಅಲಿಯಾಸ್ ಮರಿಯಮ್ಮಳನ್ನ ಬಂಧಿಸಿದೆ. ದೆಹಲಿ ಎನ್ಐಎ ಡಿಎಸ್ಪಿ ಕೃಷ್ಣಕುಮಾರ್ ತಂಡ ಎನ್ಐಎ ಇನ್ಸ್ಪೆಕ್ಟರ್ ಅಜಯ್ ಸಿಂಗ್ ಮತ್ತು ಮೋನಿಕಾ ದಿಕ್ವಾಲ್ ನೇತೃತ್ವದಲ್ಲಿ ದೀಪ್ತಿಯನ್ನ ಬಂಧಿಸಿದ್ದು ಮಂಗಳೂರಿನ ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನೇರವಾಗಿ ವಿಮಾನದ ಮೂಲಕ ದೆಹಲಿ ಎನ್ಐಎ ಕಚೇರಿಗೆ ಹೆಚ್ಚಿನ ವಿಚಾರಣೆಗಾಗಿ ಕರೆದುಕೊಂಡು ಹೋಗಿದ್ದಾರೆ.